ಮಳೆಗಾಲದ ಅವಧಿಯಲ್ಲಿ ಪರಿಸರವನ್ನು ಹಸಿರಾಗಿಸುವಂತಹ ನಿಟ್ಟಿನಲ್ಲಿ ಮಂಗಳೂರು ವಲಯ ಅರಣ್ಯ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸಾರ್ವಜನಿಕವಾಗಿ ಸಸ್ಯ ವಿತರಣೆ ಯೋಜನೆಯಡಿಯಲ್ಲಿ ಒಟ್ಟು 36 ಜಾತಿಯ ಸುಮಾರು 90,000 ಗಿಡಗಳನ್ನು ವಿತರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಮಂಗಳೂರು ವಲಯ ಅರಣ್ಯಾಧಿಕಾರಿ ಪಿ ಶ್ರೀಧರ್ ಅವರು ಹೇಳಿದ್ದಾರೆ. ಈ ಬಗ್ಗೆ ವಿಶೇಷವಾಗಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಹಸಿರು ಕರ್ನಾಟಕ ಯೋಜನೆಯಡಿಯಲ್ಲಿ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳಿಗೆ ಗಿಡ ವಿತರಣೆ ಮಾಡಲಾಗ್ತಾ ಇದ್ದು, ಸಾಗುವಾನಿ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ 10,000 ಗಿಡಗಳನ್ನು ಈ ಮೂಲಕ ವಿತರಣೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ಇನ್ನು ನಗರ ಹಸಿರೀಕರಣಕ್ಕೆ ಕೂಡ ಗಿಡಗಳನ್ನು ಬೆಳೆಸಿ ಇಟ್ಟುಕೊಳ್ಳಲಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಗೂ ಕೂಡ 10,000 ದೊಡ್ಡ ಜಾತಿಯ ಮರಗಳ ಗಿಡಗಳನ್ನು ಬೆಳೆಸಿ ಇಟ್ಟುಕೊಳ್ಳಲಾಗಿದೆ. ಅದೇ ರೀತಿ ರಸ್ತೆ ನೆಡುತೋಪು ಯೋಜನೆ, ಅರಣ್ಯ ಅಭಿವೃದ್ಧಿ ಯೋಜನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ವರ್ಷ 6/9 ಮತ್ತು 8/12 ಅಲ್ಲಿ 6/9 40,000, 8/12 ಅಲ್ಲಿ 50,000 ಗಿಡಗಳನ್ನು ವಿವಿಧ ಒಟ್ಟು 6/9 13 ಜಾತಿ ಗಿಡಗಳು, ಸಾಗುವಾನಿ, ನುಗ್ಗೆ, ನೆಲ್ಲಿ, ಪೇರಳೆ, ಬಿಲ್ಲುಪತ್ರೆ, ಬೀಟೆ, ಸೀತಾಫಲ, ಶಿವನೆ, ಶ್ರೀಗಂಧ, ಹೂವರ್ಸಿ, ಹೆಬ್ಬೇವು, ಕರಿಬೇವು, ಕಕ್ಕೆ. ಹಾಗೆ 8/12 ಅಲ್ಲಿ ಬೇಂಗ, ಬೋಳ್ಪಾಲೆ ಒಟ್ಟು 36 ಜಾತಿ ವೆರೈಟಿ ಗಿಡಗಳನ್ನು ಮಾಡಿದ್ದೇವೆ. ಸ್ಮಾರ್ಟ್ ಸಿಟಿ ಯೋಜನೆಯವರು ನಮಗೆ ಒಂದು 10/16, ನಾನು ನಿಮಗೆ ಆ ಬ್ಯಾಗ್ ಸೈಜನ್ನು ಮತ್ತೆ ತೋರಿಸ್ತೇನೆ. ಅವರು ನಮಗೆ 10,000 ಗಿಡ ಬೆಳೆಸಿ ಕೊಟ್ಟಿದ್ದಾರೆ. ಅದರಲ್ಲೂ ನಾವು 35 ಜಾತಿಯ 10,000 ಗಿಡಗಳನ್ನು, ದೊಡ್ಡ ಗಿಡಗಳನ್ನು ಬೆಳೆಸಿಟ್ಕೊಂಡಿದ್ದೇವೆ. ಈ ಸ್ಮಾರ್ಟ್ ಸಿಟಿ ಯೋಜನೆಯವರಿಗೆ ನಾವು ಪತ್ರ ಬರೆದಿದ್ದೇವೆ ಈಗಾಗಲೇ. ಅವರು ಯಾರ್ಯಾರು ಅಂದರೆ ವಾರ್ಡ್ ವೈಸ್ ವಿಲೇವಾರಿ ಮಾಡ್ತಾ ಇರುತ್ತೋ, ಯಾವ ಸಂಘ ಸಂಸ್ಥೆ ಕೊಡಿ ಅಂತ ಹೇಳ್ತಾರೆ, ಅಥವಾ ಅವರೇನಾದ್ರು ನಮಗೆ ಜಾಗ ತೋರಿಸಿ ಈ ಜಾಗದ ನೆಟ್ಕೊಡಿ ಅಂತ ಹೇಳಿದರೆ ಆ ಜಾಗಗಳಲ್ಲಿ ಅದನ್ನು ನೆಡುವಂಥ ಮತ್ತು ಇವರಿಗೆ ಸಂಘ ಸಂಸ್ಥೆಯವರಿಗೆ ಮತ್ತು ಇವರಿಗೆ ಅವ್ರು ಯಾರಿಗೆ ವಾರ್ಡ್ ವೈಸ್ ನಮ್ಮ ಕಾರ್ಪೊರೇಟರ್ಗಳ ಪ್ರೋಗ್ರಾಮ್ ಮಾಡೋದಿದ್ರೆ ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ವಿತರಣೆ ಮಾಡಲಿಕ್ಕೆ ಅವ್ರಿಗೆ ಕೊಡ್ತೇವೆ.